ಆ ಆತ ಓ ಓ ಓ ಅಮ್ಮ ಹಾಕ್ಯರಾ? ಹ್ಞೂ ಅಪ್ಪ ಹ್ಞೂ ಹೌದು ಹೇಳು ಹೌದು. ತೋಟದಲ್ಲಿ ಕೆಲಸ ಆಗ್ತಾ ಉಂಟು. ಪೈಪೆಲ್ಲ ಹಾಕ್ತಾ ಇದ್ದಾರೆ. ಪೈಪ್ ಲೈನ್ ಮೊನ್ನೆ ಹೇಳಿದಲ್ಲ ಹೊಸ ತೋಟ ಇಟ್ಟಿದ್ದಾರೆ ಅಂತ. ಅಪ್ಪ ಅಲ್ಲಿ ಮಗಳಿಲ್ಲಿ. ನನ್ನ ಕನಸಿನ ರಾಣಿ, ಕನಸಿನ ದೇವತೆ, ಕನಸಿನ ಕೂಸು ಮೂಲುಂಡು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತು ನಾನು ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ನನ್ನ ಜೊತೆಗೆ ಗಾನು ಮತ್ತು ಗಾನು ಅಮ್ಮ, ನನ್ನ ಮಗಳಿದ್ದಾಳೆ. ಅವಳು ಮಾತ್ರ ಕೂಗ್ತಿದ್ದಾಳೆ ನೋಡಿ. ಗಾನು ಯಾಕೆ ಏನು ಎತ್ತ ಅಂತ ಹೇಳ್ತೇನೆ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನೋಡಿ ಗಾನು ಕಣ್ಣಲ್ಲೆಲ್ಲ ನೀರುಂದು ಈಗ ಕುಡಪಾನ ಫುಲ್ ಆಗ್ಲಿಕ್ಕೆ ಆಗಿದೆ. ಯಾಕೆ ಗಾನು ಕೂಗುದು? ಕೂಗುದು ಯಾಕೆ? ಇವರು ಡ್ಯಾನ್ಸ್ ನೋಡಿದ್ರೆ ಗೈಸ್ ಮೊನ್ನೆ, ಎಂತ ಡ್ಯಾನ್ಸ್ ಅಲ್ಲ, ಡೆನ್ನನ ಡೆನ್ನನ. ಅದಕ್ಕೆ ನಾಗವಲ್ಲಿ ಸಾಂಗ್ ಎಲ್ಲ ಹಾಕಿ ಫುಲ್ ಎಡಿಟ್ ಮಾಡಿ ಇಟ್ಟಿದ್ದೇವೆ ಇವರ ಬರ್ತ್ಡೇಗೆ ಹಾಕ್ಲಿಕ್ಕೆ. ಏಯ್ ಗಾನು, ಗಾನು ಶಾಲೆ ಉಂಟಾ ಇವತ್ತು? ಇತ್ತನ? ಏಯ್ ಗಾನು ಶಾಲೆ ಇತ್ತಾ? ಮಾತಾಡ್ಬೇಕು, ಇಲ್ಲಾದ್ರೆ ನಾನು ಕರ್ಕೊಂಡು ಹೋಗ್ತೇನೆ. ತಂಗಿಲ್ಲ ತಗೋ ಪ್ಯಾನ್ ಮಾನಿಗೆ. ಗಾನು ಮಾತಾಡು. ಓಡಿದ್ಲು. ಇಲ್ಲಿ ನೋಡಿ, ನನ್ನ ಮಗಳಿಗೆ ಯಾವ ದೊಡ್ಡಮ್ಮ ಬೇಕಂತೆ. ದೊಡ್ಡಮ್ಮ ಲಚ್ಚು, ಏ ಲಚ್ಚು, ಆತ ಓ ಓ ಓ ಇವರ ನೋಡಿ, ನರಕದವಳನ್ನು ನೋಡಿ. ಕೂಗಿ ಕಣ್ಣಲ್ಲೆಲ್ಲ ನೀರು ತುಂಬಿ ಹೋಗಿದೆ. ಅಲ್ಲನ ಗಾನು, ಎಂತಕ್ಕೆ ಕೂಗುದ? ಅಮ್ಮ ಹೊಡ್ದ್ರಾ? ಅಮ್ಮ ಹಾಕ್ಯರಾ? ಹ್ಞೂ ಅಪ್ಪ ಹ್ಞೂ ಹೌದು ಹೇಳು ಹೌದು. ಅಂದು ಬನ್ ಗಾನು, ಅಮ್ಮ ಹಾಕ್ಯರಾ? ಹ್ಞೂ ಹ್ಞೂ ಇಲ್ಲಿ ನೋಡು. ಟಾಟಾ ಮಾಡು ಎಲ್ಲರಿಗೆ, ಟಾಟಾ ಮಾಡು. ಲೈನ್ ಕಿಶ್ ಕೊಡು ಎಲ್ಲರಿಗೆ ಸಹ. ಇನ್ನೊಂದು ಕೊಡು. ಇನ್ನೆರಡು ಕೊಡು. ಪ್ಲೈನ್ ಕಿಶ್ ಕೊಡು. ಇನ್ನೊಂದು ಈಚೆ ನೋಡಿ ಕೊಡಬೇಕು. ಕೊಡು. ಪ್ಲೈನ್ ಕಿಶ್. ಗುಡ್. ತೋಟದಲ್ಲಿ ಕೆಲಸ ಆಗ್ತಾ ಉಂಟು. ಪೈಪೆಲ್ಲ ಹಾಕ್ತಾ ಇದ್ದಾರೆ. ಪೈಪ್ ಲೈನ್ ಮೊನ್ನೆ ಹೇಳಿದಲ್ಲ ಹೊಸ ತೋಟ ಇಟ್ಟಿದ್ದಾರೆ ಅಂತ. ಅಂದರೆ ಎಂತ ಅಡಿಕೆ ಗಿಡ ಎಲ್ಲ ಇಟ್ಟಿದ್ದಾರೆ ಅಂತ, ಅದಕ್ಕೆ ಪೈಪ್ ಕಲೆಕ್ಷನ್ ಆಗ್ತಾ ಉಂಟು. ಪೈಪ್ ಕನೆಕ್ಷನ್. ಸೊ ಭಾವ ಮತ್ತು ನನ್ನ ಹಸ್ಬೆಂಡ್ ಅಲ್ಲಿದ್ದಾರೆ, ಹಾಗಾಗಿ ನೋಡಲಿಕ್ಕೆ ಬಂದಿದ್ದೇವೆ ನಾವೀಗ. ಅಲ್ಲಿ ನೋಡಿ ಇಬ್ಬರು ಅಣ್ಣ ತಮ್ಮ. ಫುಲ್ ತಟ್ಟಾಗಿದೆ. JCB ಎಲ್ಲ ಬಂದು ಫುಲ್ ತಟ್ಟು ಮಾಡಿಸಿದೆ. ನಮ್ಮ ಮನೆ ಕಾಣಿಸ್ತಾ ಉಂಟಾ? ಅದುವೇ ನಮ್ಮ ಮನೆ. ಗಾನಿಗೆ ಆಟ ಆಡಲಿಕ್ಕೆ ಪ್ಲೇಸ್ ಆಗಿದೆ ನೋಡಿ ಇಲ್ಲಿ. ಇದು ಆದಷ್ಟು ಬೇಗ ಯಾಕೆ ಅಂತ ಹೇಳ್ತೇವೆ ಆಯ್ತಾ. ಇದು ಫುಲ್ ತಟ್ಟಾಗಿದೆ ನೋಡಿ. ಲಚ್ಚನ್ನು ನೋಡ್ತೀರಾ ನೀವು? ಲಚ್ಚು ಅವಳು ಇಲ್ಲಿಗಾದ್ರೂ ಕರ್ಕೊಂಡು ಹೋಗುವಾಗ ಸೈಲೆಂಟ್ ನೋಡಿ. ಖುಷಿ ಆಗೋದು ಅವಳಿಗೆ. ಈಗ ಆಲ್ಮೋಸ್ಟ್ ಒಂದು 6:30 ಆಯಿತು. ಇವತ್ತು ಕಾಯ್ತಿದ್ದೇನೆ, ಅಭಿಮತ TVಯಲ್ಲಿ ಇಂಟರ್ವ್ಯೂ ಬರ್ತಾ ಉಂಟಲ್ಲ, ಕಾಯ್ತಿದ್ದೇನೆ ನೋಡ. ಖುಷಿ ಆಗ್ತುಂಟು. ಮನೆಯವರೆಲ್ಲ ಕೂತ್ಕೊಂಡು ನೋಡಬೇಕೀಗ. TV ನಮಗೆ ಕೇಬಲ್ TV, ಸೊ ನಮಗೆ ಸಿಗ್ತದೆ ಅಭಿಮತ TV. ಹಲೋ ಗಂಡ,
ನೋಡಿ ಅಲ್ಲಿ ಅವರು ಹೇಗೆ ಮಲಗಿದ್ದಾರೆ, ಇವಳು ಸಹ ಹಾಗೆ ಮಲಗಿದ್ದಾಳೆ. ನೋಡಿ ಅಪ್ಪ ಮಗಳ ಅವಸ್ಥೆ ನೋಡಿ, ಇಲ್ಲಿ ಅಪ್ಪ ಮಗಳ ಅವಸ್ಥೆ ನೋಡಿ. ಎಂತ ಮಗ, ಅಪ್ಪ ಅಲ್ಲಿ ಮಗಳಿಲ್ಲಿ. 9 ಗಂಟೆಗೆ ನಮ್ಮ ಮನೆಯಲ್ಲಿ ಇದು ಪರಿಸ್ಥಿತಿ ನೋಡಿ. 9:41 ಆಯ್ತು ಇವಾಗ. ನಮ್ಮ ಮನೆಯಲ್ಲಿ ಈ ಪರಿಸ್ಥಿತಿ. ಲೈಟ್ ಆಫ್ ಮಾಡಿದ್ಯಾ, ಮಲಗು, ಸಾಕು ಮೊಬೈಲ್ ಅಂತ ಇಷ್ಟವರೆಗೆ ಗದರಿಸ್ತಿದ್ರು. ಅದಕ್ಕೆ ತೆಗೆದು ವ್ಲಾಗ್ ಮಾಡ್ತಿದ್ದೇನೆ ಇವಾಗ. ಗಂಡ ಮತ್ತೆ ಇವತ್ತು ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಗಂಡ ಒಂದೇ ಒಂದು ಕ್ವಶನ್ ಕೇಳ್ತಾನೆ, ಅಲ್ಲಿಗೆ ಮತ್ತೆ ಮೊಬೈಲ್ ಇಟ್ಟು ಬಿಡ್ತಾನೆ. ಕೇಳ್ಬೇಕಾ? ಕ್ವಶನ್ ಕೇಳ್ಬೇಕಾ? ಹಲೋ, ಒಂದೇ ಒಂದು ಕ್ವಶನ್ ಗಂಡ, ಒಂದೇ ಒಂದು ಕ್ವಶನ್. ನೀವು ನನಗೆ ಪ್ರಪೋಸ್ ಮಾಡಿದ್ರಲ್ಲ, ಪ್ರಪೋಸ್ ಮಾಡಿದ ನಂತರ ನಾನು ಒಪ್ಪಿಕೊಂಡಲ್ಲ, ಆಗ ನಿಮ್ಗೆ ಎಷ್ಟು ಖುಷಿ ಆಯ್ತು? ಹೇಳಿ ಹೇಳಿ ಹೇಳಿ, ಇಲ್ಲದ್ರೆ ನಾನು ಮಲಗಲಿಕ್ಕೆ ಬಿಡುದಿಲ್ಲ. ಅಷ್ಟೆಂತ ನಿಮ್ಮ ತಲೆ? ಸರಿ ಹೇಳಿ, ಸರಿ ಹೇಳಿ ಹೇಳಿ. ಬೇಗ. ತುಂಬಾ ಖುಷಿ ಆಯ್ತಾ? ಮದ್ವೆ ಆದ್ರೆ ಇವಳನ್ನ ಎಂತ ಆಯ್ತಾ? ನನ್ನ ಕನಸಿನ ರಾಣಿ, ಕನಸಿನ ದೇವತೆ, ಕನಸಿನ ಕೂಸು, ಮೂಲುಂಡು, ಕನಸಿನ ಕೂಸು. ಮತ್ತೆ ಎಂತ ಎಂತೆಲ್ಲ ಡ್ರೀಮ್ ಇತ್ತು? ಡ್ರೀಮ್ ಎಲ್ಲ ಆಯ್ತು ಈಗ. ಡ್ರೀಮ್ ಎಲ್ಲ ಆಯ್ತು, ಇನ್ನೆಂತ ಡ್ರೀಮ್ ಉಂಟು? ಮಗಳನ್ನು ಆಟ ಆಡಿಸ್ಬೇಕು. ಆಯ್ತು, ಅವಳಿಗೆ ನಿದ್ದೆ ಬರ್ತುಂಟು ಗೈಸ್. ಬಾಯ್. ಎಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ 10 ಗಂಟೆಗೆ ರೊಟ್ಟಿ ಮಾಡಿದ್ದೆ. ಸೊ ಹಾಗಾಗಿ ಜಸ್ಟ್ ಒಂದು ವಿಡಿಯೋ ಮಾಡುವ ಅಂತ. ಇದು ನನಗೆ ತುಂಬ ಇಷ್ಟ, ಫೇವ್ರೆಟ್ ರೊಟ್ಟಿ. ಇದು ನಾನು ಮಾಡಿರೋದು ಕಬ್ಬಿಣದ ಕಾವಲಿ ಉಂಟಲ್ವಾ, ಸೊ ಅದರಲ್ಲಿ ಮಾಡಿರೋದು. ಇದರ ಬಗ್ಗೆ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೇನೆ. ಇನ್ನೊಂದ್ಸಲ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ಹಾಕ್ತೇನೆ. ತುಂಬ ರೋಸ್ಟಾಗಿ ಬರುತ್ತೆ ಈ ಒಂದು ರೊಟ್ಟಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ಬೇಕಾದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಕೋಳಿ ಸಾರಿನೊಂದಿಗೆ ರೊಟ್ಟಿ ಸವಿಯೋದಕ್ಕೆ ಸಿದ್ಧ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.